ಪರಶುರಾಮ ದೇವರು ಕುಡಾರಿ ದಕ್ಕದುಂಡಾಯಿನ ಈ ಪುಣ್ಯದ ಮಣ್ಣು ತುಳುನಾಡು ಮುಲ್ಕಿ ಸೀಮೆಡು ಶಾಂಭವಿ ತುದೆತ ಬರೀಟೆ ಮೆರೆಯೊಂದುಪ್ಪುನ ಮಲ್ಲಪ್ಪ ಶ್ರೀ ದುರ್ಗಾ ಪರಮೇಶ್ವರಿ ದೇವರೆಗೂ ಅಡ್ಡಬೂರೊಂದು ನಿಕ್ಲಿಗೆ ಮಾತೆರೆಗ್ಲ V4 ನ್ಯೂಸ್ ದ ಪರವಾದು ಎನ್ನ ಭಕ್ತಿದ ನಮಸ್ಕಾರ. ಇನಿ ನಮ್ಮ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಗ ಬೈದ ಈ ದೇವಸ್ಥಾನ 80 ವರ್ಷ ಇತಿಹಾಸ ಇತ್ತಿನ ದೇವಸ್ಥಾನ ಅಂಚನೆ ನಮ್ಮ ಇನಿ ಮುಲ್ಪದ ದೇವಿನ ಮಹಿಮೆದಾದ ಇತಿಹಾಸದಾದ ಅಂದ ತೆರೆಯೊಂದು ಬರ್ಕವಿ. ಮೂಲಿಕಾಪರಶೃಂಗಾನಾಂ ಶಾಂಭವೀಂ ತಟವಾಸಿನೀಂ ಬಪ್ಪನಾಡು ಶ್ರೀಯಂ ಮಂದೆ ಶ್ರೀ ದುರ್ಗಾ ಪರಮೇಶ್ವರಿ. ಆ ಮಹಾದೇವಿನ ವಿಶೇಷವಾದ ಸನ್ನಿಧಾನ, ದೇವರು ಸ್ವಯಂ ಉದ್ಭವ ಇಂಚಿನ ವಿಶೇಷ ಕ್ಷೇತ್ರ ಒಂದು. ಮಹಾದೇವಿಗೆ ಮಸ್ತ್ ಪ್ರಮುಖವಾದ ಶರನ್ನವರಾತ್ರಿ ಮಹೋತ್ಸವ ಕಾಲ. ಈ ಮಹೋತ್ಸವದ ಕಾಲಡೆ ದೇವರನ್ನ ವಿಶೇಷ ಸನ್ನಿಧಾನ ದಿನನಿತ್ಯ ನಾನಾ ರೀತಿ ಅಂಚಿನ ಪೂಜಾ ಕೈಂಕರ್ಯಂಕುಲು ಮಾತ್ರ ನಡ್ತೊಂದಿಪ್ಪುಂಡು. ಅವಿನೇ ನಮ್ಮ ಈ ಸಮಯದ ವೀಕ್ಷಣೆಯನ್ನು ಮಲ್ತೊಂದಿಲ್ಲ. ದಿನಚರಿಡೆ ದೇವರಿಗೆ ಪ್ರಥಮವಾದ ಬ್ರಾಹ್ಮಿ ಮುಹೂರ್ತಡು ಪೂರ್ವತ ಆರಾಧನೆ ಮಲ್ತೊಂದು ಬರ್ತೀನಿ ಅಂಚನೆ ಪೂರ್ವತ ದಿನಟ ಪೂಜೆ ಮಲ್ತಿಂಚಿನ ನಿರ್ಮಾರಂಕನ ಮಾತಾ ವಿಸರ್ಜನೆ ಮಲ್ತೊಂದು ದೇವರಿಗೆ ಬೋಡಿತನ ವೇದೋಕ್ತವಾದ ಅಭಿಷೇಕಾದಿ ಅರ್ಚನಾದಿ ಮಾತ ಸೇವೆಯನ್ನು ಸಲ್ಲಿಸ ಒಂದು ನಾನಾ ವಿಧವಾಂಚಿನ ಪುಷ್ಪಡ್ಲ ಆಭರಣಡ್ಲ ಬೋಡಿತಿಂಚಿನ ಅಲಂಕಾರ ಮಲ್ತೊಂದು ಪ್ರಸನ್ನ ಕಾಲಡು ಕಾಂಡೆ ದೇವರಿಗೆ ಅಲಂಕಾರ ಪೂಜೆ ಹಾಕೊಂಡು ಅಂಚನೆ ಸಮಯಗಳು ಮಾತ ನೀರಿನ ಲಕ್ಕನೆ ದೇವರಿನ ವಿಶೇಷವಾದ ಕ್ಷೇತ್ರಡು ಆ ಮಹಾ ಚಂಡಿಕಾಯಾಗಲ ನಡ್ಕೊಂಡು ಅಂಚನೆ ಮಧ್ಯಾಹ್ನದ ಪ್ರಸನ್ನ ಕಾಲಡು ದೇವರಿಗೆ ವಿಶೇಷವಾದ ನೈವೇದ್ಯ ಸಮರ್ಪಣೆ ಒಂದು
ಭಕ್ತಾದಿಲ್ನ ಇಷ್ಟಾರ್ಥದ ಸಿದ್ಧ ನಿಮಿತ್ತವಾದ ಪ್ರತಿಯೊಂದು ಭಕ್ತಾದಿಲ್ ಒಪ್ಪಿಸಿ ಆಯಿಸಿತನ ಪೂತ ಪೂಜೆ ಐತ ಒಟ್ಟಿಗೂ ಮಹಾ ಮಂಗಳಾರತಿ ಸೇವೆ ನಡಪುಂಡು. ಅಂಚನೆ ರಾತ್ರಿದಲ್ಲ ಪ್ರಸನ್ನ ಪೂಜೆ ಸುವಾಸಿನಿ ಪ್ರಸನ್ನ ಪೂಜೆ ಬಂದುಂಡು. ಪುನಃ ಸೂರ್ಯ ಅಸ್ತಾಪಿಂಚಿತನ ಸಮಯ ದೇವರಿಗೆ ಪುನಃ ಅಭಿಷೇಕನ ಮಲ್ತೊಂದು ಬೋಡಿತಿನ ಪುಷ್ಪಡು ಆಭರಣ ಮಾತು ಅಲಂಕಾರ ಮಲ್ತೊಂದು ದೇವರು ಆರ್ನ ಸಿಂಹಾಸನ ವಿರಾಜಮಾನಾದ ಪ್ರಸನ್ನರಾದಿತ್ತೊಂದು ಬತ್ತಿನ ಸಮಸ್ತ ರೀತಿಯ ಭಕ್ತಾದಿಲೆಗೆ ಆರ್ನ ಅಭಯ ಹಸ್ತದ ಮುಖಾಂತರವಾದ ದೇವರು ಅನುಗ್ರಹಿಸ ಹೊಂದಿಪ್ಪೇರು. ಅಂಚನೆ ದೇವರಿಗೆ ಸಂಧ್ಯಾಕಾಲಡು ಈ ಕ್ಷೇತ್ರದ ಮಸ್ತ್ ವಿಶೇಷ ಪಡಿಂಚಿನ ಭಕ್ತಾದಿನ ದುರ್ಗಾ ನಮಸ್ಕಾರ ಪೂಜೆ ಐತ ಒಟ್ಟಿಗೂ ದೇವರಿಗೆ ವಿಶೇಷವಾಯಿಸಿನ ರಂಗ ಪೂಜೆ ಅಂಕುಲು ಮಾತನಾಡುತ್ತೊಂದು ಭಕ್ತಾದಿಲ್ನ ಪ್ರತಿಯೊಂದು ಇಷ್ಟಾರ್ಥನ ಪರಿಪೂರ್ಣ ಮಲ್ತಿಂಚಿನ ಪ್ರತಿಯೊಂದು ಸೇವೆದ ಅನುಗ್ರಹನ ದೇವರು ಕಲ್ಪಿಸಾದ್ಕೊಳ್ತೇವೆ. ಒಂದು ನಮ್ಮ ನವರಾತ್ರಿದ ಮಹೋತ್ಸವದ ಕಾಲಡು ನಡೆದ ವಿಶೇಷ ಕಾರ್ಯಕ್ರಮ. ಬಪ್ಪನಾಡ ಕ್ಷೇತ್ರೊಡುಂತಿನ ಅಪ್ಪೆ ಪರಮೇಶ್ವರಿ ಬಪ್ಪಗಾನಿ ಓಲೀನ ದೇವಿ ಜಗದೀಶ್ವರಿ. ಬಪ್ಪನಾಡ ಕ್ಷೇತ್ರೊಡುಂತಿನ ಅಪ್ಪೆ ಪರಮೇಶ್ವರಿ ಬಪ್ಪಗಾನಿ ಓಲೀನ ದೇವಿ ಜಗದೀಶ್ವರಿ. ಭಕ್ತಿ ಭಾವೋಡು ಸುಗಿತು ನಟುಂಡ ಭಾಗ್ಯ ಕೊರ್ಪಿನ ಅಪ್ಪೆ ಉಳ್ಳಾಲ್ತಿ. ಭಕ್ತಿ ಭಾವೋಡು ಸುಗಿತು ನಟುಂಡ ಭಾಗ್ಯ ಕೊರ್ಪಿನ ಅಪ್ಪೆ ಉಳ್ಳಾಲ್ತಿ. ಆದಿಶಕ್ತಿ ಪರಾಶಕ್ತಿ ಶರಣು ಶರಣು ದೇವಿ ಭಗವತಿ. ಬಪ್ಪನಾಡ ಕ್ಷೇತ್ರೊಡುಂತಿನ ಅಪ್ಪೆ ಪರಮೇಶ್ವರಿ ಬಪ್ಪಗಾನಿ ಓಲೀನ ದೇವಿ ಜಗದೀಶ್ವರಿ. ಬಪ್ಪನಾಡ ಕ್ಷೇತ್ರೊಡುಂತಿನ ಅಪ್ಪೆ ಪರಮೇಶ್ವರಿ ಬಪ್ಪಗಾನಿ ಓಲೀನ ದೇವಿ ಜಗದೀಶ್ವರಿ. मूलिके मेडिति शांभविना तुधे करे निलयाई भगवतीये. मूलिके मेडिति शांभविना तुधे करे निलयाई भगवतीये. नवरात्रि पर्वकाल ಕರಾವಳಿ ಮಸ್ತ್ ದೇವಿ ದೇವಸ್ಥಾನ ಅಂಚ ದೇವಿ ದೇವಸ್ಥಾನದ ಒಂದೊಂದು ಕ್ಷೇತ್ರದ ವಿಶೇಷತೆ ಭಕ್ತಾದಿಗಳಿಗೆ ಸೇರ್ಕೊಂಡು ಈ ಸನ್ನಿಧಾನ ಬಂದದ್ದು ಪೈನ ಬಪ್ಪನಾಡ ಕ್ಷೇತ್ರಕ್ಕೆ ಬರ್ತದೆ. ಆ ದೇವರನ್ನ ಮೂಲ ಆಪಿನ ಪೂಜಾ ವಿಧಾನಗಳು ಹೋಮ ಹವನಗಳು ಆದ ವಿಶೇಷ ನವರಾತ್ರಿ ಪೂಜೆ ಸಮಯ ಪೂಜೆ ಮಾತು ಆಪನೊಂದು ಅವೇನು ವಿಶೇಷವಾದ ಸಂಗ್ರಹ ಮಾಡ್ತದೆ. ಭಕ್ತಾದಿಲ್ನ ಅವೇನು ಭಕ್ತಾದಿಲ್ನ ಚಿತ್ತವು ತರಪಡ ಕಡಬುಡೊಂದಿಲ್ಲ ಅಕಲ ದೃಶ್ಯಡು ಅಕಲಿಗೆ ದೆಟ್ಟು ಮಾವುಲ ದಾದ ಹಾಕೊಂಡು ಮಿತ್ತಿಗೆ ಭಕ್ತಾದಿಗಳು ಆ ಸ್ಥಳಕ್ಕೆ ಮಾತ್ರ ಹೋದು ಆ ದೇವರ ದರ್ಶನ ಮಾಡ್ಕೊಳಕ್ಕೆ ಒಂದೊಂದು ಪ್ರೇರಣೆ ಅಲ್ಲ ಅಂತ ನಿಖಿಲ್ ಮಲ್ಪುನ ಈ ಕಾರ್ಯ ಅವು ಭಕ್ತಾದಿಲ್ನ ಆ ಮಾತಿರ್ನಲ್ಲ ಆ ಮನಸ್ಸಿಗೆ ಬರಡು ಅಕಲ ಚಿತ್ತೋಗ ಬರಡು ಅಂಚನೆ ಮುಕ್ತ ವಿಶೇಷ ದಾದ ಬಣ್ಣದ ಮೂಲು ನವರಾತ್ರಿ 9 ದಿನ ಹೊತ್ತಲ ದಿನಾಲ 2 ಸಾರಿ ದೇವರಿಗೆ ವಿಶೇಷವಾದ ಅಭಿಷೇಕ ಅಲಂಕಾರ ಮತ್ತು ಆದೈತೆ ಕಾಂಡ ವರ ಅಭಿಷೇಕ ಅಲಂಕಾರ ಅಂಡ ಮಧ್ಯಾಹ್ನ ಮೂಲು ಚಂಡಿಕಾಯಿ ಹಾಕೊಂಡು ಚಂಡಿಕಾಯಿ ಆಗಾದ ಮಧ್ಯಾಹ್ನ ಮಹಾಪೂಜೆ ರಾತ್ರಿಗೆ ಕೂಡ ಬೇತನೆ ಆ ದೇವರಿಗೆ ಅಭಿಷೇಕ ಅಲಂಕಾರ ಮಾತಾದ ದೇವರಿಗೆ ಪ್ರಸನ್ನ ಪೂಜೆ ರಂಗ ಪೂಜೆ ಮಹಾ ನೈವೇದ್ಯ ಸಮರ್ಪಣೆ ಮಾತಾದ ಸುಹಾಸಿನಿ ಪೂಜೆ ಇತ್ಯಾದಿ ಪೂಜೆ ಎಲ್ಲ ಹಾಕೊಂಡು ಅಂಚನೆ ಆ ಒಂದು ವಿಜಯದಶಮಿ ಮಹಾನವಮಿ ಮುಟ್ಟ ಇಂಚ ರಂಗಪೂಜೆ ಮತ್ತು ವಿಜಯದಶಮಿ ದಾನಿ ಮಹಾ ಚಂಡಿಕಾಯಾಗ ಊಡಿ ಸಮಸ್ತ ಭಕ್ತರನ್ನ ಉದ್ದೇಶೋಡು ಊರ್ದಕಲ್ನ ಉದ್ದೇಶೋಡು ವಿಶೇಷವಾದ ಮಹಾ ಚಂಡಿಕಾಯಾಗಲ್ಲ ಹಾಕೊಂಡು ಅಂಚ ಈ ಕ್ಷೇತ್ರದ ಮೂಲತವಾದ ಒಂದು ಆ ಬಪ್ಪನಾಡು ಕ್ಷೇತ್ರ ಬಣ್ಣದ ಸ್ವಯಂಭುವಾಯಿನ ಅಮ್ಮನ ಕ್ಷೇತ್ರ ಮೂಲು ಜಲಾವೃತವಾದಿತ್ತು. ಈ ಜಾಗಡು ಅಮ್ಮ ನೆನೆ ನಿಲ್ಲೋಡು ಪಂಡದು ಒಂಜಿ ಇಚ್ಚೆಡು ಭಕ್ತರಿಗೆ ಮಾತ್ರ ಯಾನು ಅನುಗ್ರಹ ಮಲ್ಪಡ ಇಚ್ಚೆಡು ಶಿಲಾರೂಪಡು ಆ ಜಾಗಡು ಆ ನಿಲಟ್ ನದಿಟ್ಟು ನಿಲಾದು ಪುನಗ ಒಂಜಿ ಬಪ್ಪದಾರಿ ಬಂಟಿನ ಇತಿಹಾಸದ ಇತಿಹಾಸದ ತೋಜಿ ಬತ್ತ ಪ್ರಕಾರ ಬಪ್ಪದಾರಿ ಬಂಟಿನ ಹಾಕೊಂಡು ನಾವೇಡು ತನ್ನ ಸಾಮಾನಲ್ಲಿ ಮಾತ್ರ ದಿನಸು ಸಾಮಾನಲ್ಲಿ ಮಾತ್ರ ಮುಂತುದು ಕೇರಳಗೂ ಮುಂದುವರಿಸೊಂದು ಪೋನಾಗ ಆಯಾಗ ಆ ಒಂಜಿ ಕಲ್ಲು ಅಡ್ಡ ಬತ್ತಿಲಕ್ಕಾದ ಆಯ್ನ ನಾವೇ ದುಂಪು ಪೂಜಿ ಐಟ್ ರಕ್ತ ಗೋಚರ ಆಯ್ನ ಲೆಕ್ಕ ಹಾಕೊಂಡು ಅದಕ್ಕೆ ಆಯನ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡಾಗ ದೇವಿ ಅಶರೀರವಾಣಿಯಾದ ಈ ಜಾಗಡಿ ಹಿಂದೂ ದೇವತೆ ಆ ದುರ್ಗೆ ತಾಯಿ ಯಾನ್ ಮೂಲ ನೆಲೆ ಉಂಟೋಡೊಂದಿಲ್ಲ ಮೂಲ ರಾಜ್ಯದ ನಡೆಗೆ ಹೋದು ಆ ಕಲೆಡ ಅನುಮತಿಗೆ ತಂದು ಮೂಲು ದೇವಸ್ಥಾನ ಕಟ್ಟರೆ ಪ್ರಯತ್ನ ಮಲ್ಪುಲ ಅದಕ್ಕೆ ನಿಕ್ಕು ಈ ಜಾಗಲ ನೀರ್ಲ ತಿರಬೋಕೊಂಡು ಈ ಜಾಗಕ್ಕೆ ನಿನ್ನ ಪುದರ್ಲ ಏಪಲ ಶಾಶ್ವತಾದ ಒರಿ ಉಂಡು ಅಂಚ ಪಂಡದು ಆಯ್ನ ಹೇಳ್ತಾರೆ ಮೂಲತಃ ಮುಲ್ತ ಜೈನ ಸಾವಂತಿರಗಿ ಆಯ ತೆರಿಪಾದ ಆ ಮುಖಾಂತರ ಮೂಲತಃ ಗುಡಿ ನಿರ್ಮಾಣ ಅಂಚ ವರ್ಷದ ಜಾತ್ರಾ ಮಹೋತ್ಸವ ಅನಾಗ ಆಕಲ ಇಲ್ಲ ಇತ್ತಿನ ಜಾಗಡ್ಲ ದೇವರ ಸವಾರಿ ಪೋನಾಗ ಇತ್ತೆಲ್ಲ ಆಕಲ ಮನೆತನದ ಕುಳಿತದ್ದು ಆ ಪ್ರಸಾದನ ಮೂಜನೇ ದಿನ ದೇವರ ಸವಾರಿ ಪೋನ
ಸ್ವೀಕಾರ ಮಾಡ್ತಾರೆ. ಅಂಚಿನ ಹೆಣ್ಮನೆ ದಿನ ತಂಗ ಅವಬ್ರು ತಗು ಪೋನಾಗಲ್ಲ ಅಲ್ಪ ಪೋನಾಗ ಅಕ್ಕಲು ಉಂತುದು ಪ್ರಸಾದಕ್ಕೆ ತಂದು ದೇವರನ್ನ ಆ ಶ್ರದ್ಧೆ ನಿಂಚೆ ಹಿಂದೆ ದುಮ್ಮದಕ್ಕ ಮಲ್ತೊಂದು ಅವನ್ನೇ ಮುಂದುವರಿಸೊಂದಿದ್ದಾರೆ. ಅಂಚ ಒಂದಿನಕ್ಕೊಂದು ಸಾಮರಸ್ಯದ ಜಾಗ. ಜೈನ ಸಂಪ್ರದಾಯದ ಒಂದು ಆನುವಂಶಿಕ ಮುಖ್ಯಸ್ಥರು, ಬಂಟ ಸಮುದಾಯದ ಆಡಳಿತ ಮುಖ್ಯಸ್ಥರು, ಅಂಚಿನ ಮುಸಲ್ಮಾನರಿಗೆ ದೇವರು ಒಲಿದು ಮಾತ ಸಮಾಜದ ಕುಲ್ಲ ಬತ್ತದ ಮೂಲ ಸೇವೆ ಮಾಡ್ಕೊಂಡು ವಿಶೇಷ ಜಾಗ. ಉತ್ಸವಡ್ಲ ಪರ್ವಕಾಲೊಡ್ಲ ದೇವರ ಶಯನದ ಪೂಜೆ ಪಂಪಿನ ಮಲ್ಲಿಗೆ ಹೂವು ಸಮರ್ಪಣೆ ಎಲ್ಲ ವಿಶೇಷವಾದ ಸಮರ್ಪಣೆ ಆಗೊಂಡು ಅವು ಮಸ್ತ್ ಭಕ್ತಾದಿಗಳನ್ನ ಇಷ್ಟಾರ್ಥ ಎಲ್ಲ ದೇವರು ಅನುಗ್ರಹ ಮಲ್ಪೇರು. ಅಂಚನೆ ದೇವರಿಗೆ ಬಡಿತಿನ ಸ್ವಯಂವರ ಭಾರತಿ ಪೂಜೆ ಒಂದು ಮತ್ತು ಕುರುಪಿನೇರ್ತ ಅವರ ವಿವಾಹ ಆ ಒಂದಿನಕ್ಕೆ ವಿವಾಹ ಹಾಕೊಂಡು ಆಯ್ತು ತಡೆ ಮತ್ತು ನಿವಾರಣೆ ಹಾಕೊಂಡು ಅಂಚನೆ ಮಾತಾಕನ ಇಷ್ಟಾರ್ಥ ಎಲ್ಲ ದೇವರ ಅನುಗ್ರಹ ಮಲ್ಪೇರ ನಂಬಿಕೆ ಎಲ್ಲ ಉಂಟು. ಒಂದು ವರ್ಮ ಮಾಗಣಿಗೆ ಸೇರಿದಿನ 32 ಗ್ರಾಮವು ಸೇರಿದಿನ ಈ ಒಂದು ಕ್ಷೇತ್ರ ಮೂಲು ಈ ನವರಾತ್ರಿ ಸಮಯಡು ಉತ್ಸವ ಕಾಲಡು ಪ್ರತಿಯೊಂದು ಭಕ್ತಾದಿಗಳು ಇಳೆ ಬರ್ತದೆ ತಂಕಲ್ನ ಇಲ್ಲಡ್ಲ ಮಂಗಲ ಕಾರ್ಯ ಮಲ್ಪುಜೇರು ದೇವರನ ಸಾನ್ನಿಧ್ಯ ಮೂಲಿತಿ ನಡೆದವಾರ ಮೂಲೆ ಕೆಲಸ ಒಂಜಿ ಇತ್ತೆಲ್ಲ ಕಟ್ಟುಪಾಡನ್ನು ದೇವರ ಜನಕ್ಕೂ ಅನುಸರಿಸೋದಿದ್ದಾರೆ. ಅಂಚ ನಿಕ್ಲು ಇಂದು ಮಾತ ಈ ಟ್ಯಾಪಿನ ವಿಶೇಷತೆಯನ್ನು ಜನಕ್ಕಳು ತೆರಿಪಾರಿಗೆ ಪ್ರಯತ್ನ ಮಾಡ್ತಂದ್ರೆ ಒಂದು ಯಶಸ್ವಿ ಆಗೋಡು ನಿಕ್ಲ ಮಾಧ್ಯಮ ಎಡ್ಡ ರೀತಿಯ ಅಭಿವೃದ್ಧಿ ಆಗೋಡು. ಅಂಚನೆ ಈ ಕ್ಷೇತ್ರಗಳ ಭಕ್ತಾದಿಗಳು ಬರ್ತದೆ ಅಮ್ಮನ ವಿಶೇಷ ಅನುಗ್ರಹ ಪಡೋದು. ಅಂಚನೆ ರಾಜ್ಯಕ್ಕೂ ರಾಷ್ಟ್ರಕ್ಕೂ ಬರ್ತೀನಿ ಅದಲ್ಲ ತೊಂದರೆಯಲ್ಲಿ ಮತ್ತು ನಿವಾರಣೆ ಆಗೋದು ನಾನು ದೇವರ ಪ್ರಾರ್ಥನೆ. ಸುಮಾರು ಒಂದು 60 ವರ್ಷಗಳ ಹಿಂದೆ ನನ್ನ ಮಾವನವರು ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ರು. ಆಗ ಎಲ್ಲ ಈ ದೇವಸ್ಥಾನ ಗೌರ್ಮೆಂಟು ಎಂಡೋಮೆಂಟು ಏನೂ ಆಗಿರಲಿಲ್ಲ, ಸುಮ್ಮನೆ ಇದೆ. ಆದರೂ ಇದು 9 ಮಾಗಣಿಗೆ ಸೇರಿದ ದೇವಸ್ಥಾನದಿಂದ ಎಲ್ಲ ಹಳ್ಳಿಯ ಭಕ್ತರೆಲ್ಲ ಬರ್ತಿದ್ದರು. ನಂಬಿದವರಿಗೆ ಇಂಬು ಕೊಡುವಂತಹ ದೇವರು. ಮನಸ್ಸಿನಲ್ಲಿ ಅವರು ಏನು ಆಸೆಯನ್ನು ಹಿಡಿದುಕೊಂಡು ಅಂದರೆ ಸಂಕಲ್ಪವನ್ನು ಮಾಡಿಕೊಂಡು ಬರ್ತಾರೆ, ಅದೆಲ್ಲ ಈಡೇರಿಸ್ತಿದ್ರು ತಾಯಿ. ಆದ್ದರಿಂದ ಎಲ್ಲರಿಗೂ ಇಲ್ಲಿ 9 ಮಾಗಣಿಯವರೆಗೂ ಕೂಡ ನಮ್ಮ ತಾಯಿ ಅಂದರೆ ಭಾರಿ ಒಂದು ಭಕ್ತಿ ಶ್ರದ್ಧೆಯಲ್ಲಿ ಇರ್ತಿದ್ರು. ನಮ್ಮ ಮಾವ ಪೂಜೆ ಮಾಡ್ತಾ ಇದ್ದದ ಅಷ್ಟೇ. ನನ್ನ ಗಂಡ ಬ್ಯಾಂಕಿನಲ್ಲಿ ಕೆಲಸದಲ್ಲಿ ಇದ್ದರು. ಅವರಿಗೆಲ್ಲ ಪೂಜೆ ಮಂತ್ರ ಎಲ್ಲ ಹೆಚ್ಚು ಗೊತ್ತಿರಲಿಲ್ಲ. ಮಾವನವರ ಪೂಜೆಯ ನಂತರ ನಮ್ಮ ಪೂಜೆ ನಿಂತು ಹೋಯಿತು, ಮತ್ತೆ ಹೊರಗಿನವರದ್ದು ಪೂಜೆ ಬಂದದ್ದು. ಇವತ್ತು ಎಣಿಸ್ತಿದೆ, ಅಯ್ಯೋ ನಮ್ಮ ಮಾವನವರು ಇರುವಾಗ ನಾವು ಈ ಪೂಜೆಯನ್ನು ಕಲಿಸ್ತಿದ್ರೆ ಎಷ್ಟೋ ದೇವರಿಗೆ ಹತ್ತಿರ. ಆದರೂ ದಿನ ನಾನಂತೂ ದೇವಸ್ಥಾನಕ್ಕೆ, ಇಲ್ಲೇ ನಮ್ಮ ಮನೆ ಇದ್ದದ್ರಿಂದ ನಾನು ಇಲ್ಲಿ ದಿನ ದೇವಸ್ಥಾನಕ್ಕೆ ಬರ್ತಾ ಇದ್ದೇನೆ. ನಾನು ಏನು ಎಣಿಸಿಕೊಂಡು ಬರ್ತೇನೆ ಅದನ್ನು ಇಲ್ಲಿ ದೇವರು ತೋರಿಸಿಕೊಡ್ತಾರೆ. ನಾವು ಸುತ್ತು ಬರುವಾಗ ನಮ್ಮ ಮನಸ್ಸಿನಲ್ಲಿ ಬಂದು ದೇವರು ಹೇಳ್ತಾರೆ, ಹೀಗೀಗೆ ಮಾಡು, ಹೀಗೀಗೆ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ನಾನು ಇಲ್ಲಿ ಒಂದು ಮಾತೃ ಮಂಡಳಿ, ಒಂದು ಪಂಚದುರ್ಗಾ ಭಜನಾ ಮಂಡಳಿ ಅಂತ 2 ಮಂಡಳಿಯನ್ನು ಮಾಡಿದರು. ಮಾತೃ ಮಂಡಳಿಯವರು ಇಲ್ಲಿ ಪ್ರತಿ ನವರಾತ್ರಿಯಲ್ಲಿ ಲಲಿತಾ ಪಂಚಮಿಯಂದು ಚಂಡಿಕಾ ಹೋಮ ಎಲ್ಲ 10 ಮಂದಿ ಹೆಂಗಸರಿಂದ ಕಲೆಕ್ಷನ್ ಮಾಡಿ ಶಾಶ್ವತವಾಗಿ ಲಲಿತಾ ಪಂಚಮಿಯ ದಿವಸ ಚಂಡಿಕಾ ಹೋಮ ಮಾಡ್ತಾ ಇದ್ದಾರೆ. ಅಂದರೆ ಇದು ಎಲ್ಲ ಪ್ರೇರಣೆ ಬಂದದ್ದು ದೇವರು ನಮ್ಮ ತಲೆಯಲ್ಲಿ ದೇವರು ಕಂಪ್ಯೂಟರ್ನಲ್ಲಿ ಆನ್ ಮಾಡಿದ್ರಿಂದ. ಅಂದರೆ ಹಣ ಎಲ್ಲರ ಹತ್ರ ಇರ್ತದೆ, ಆದರೆ ಅದನ್ನೊಂದು ಸದ್ವಿನಿಯೋಗ ಹೇಗೆ ಮಾಡಬೇಕು, 10 ಮಂದಿ ಹಣವನ್ನು ಒಟ್ಟು ಮಾಡಿ ಅದರಿಂದ ದೇವರಿಗೆ ಒಂದು ಸೇವೆ ಮಾಡಿದರೆ ಆ ಸೇವೆಗೆ ದೇವರು ಖಂಡಿತ ತುಂಬ ಇದು ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಒಬ್ಬರೇ ನಾವೇ ಮಾಡಿದರೆ, ನಾವು ಮಾತ್ರ ಮಾಡಿದ್ದೇವೆ ಅಂದರೆ ನಮಗೆ ಮಾತ್ರ ಒಂದು ಅದರದ್ದು ಫಲ ಸಿಗ್ತದೆ. ಮಾತ್ರ ಅಲ್ಲ, ನಮಗೆ ನಾವು ಮಾಡಿದ್ದೇವೆ ಅಂತ ಒಂದು ಸ್ವಲ್ಪ ಅಹಂಕಾರ ಬರ್ತದೆ. ದೇವರ ಎದುರು ನಾವು ಅಹಂಕಾರ ಮಾಡಬಾರ್ದು. ನಾವು ಎಲ್ಲರೂ ದೇವರು ವಿನೀತರಾಗೇ ಇರಬೇಕು. ಬಗ್ಗಿ ಅದಕ್ಕೆ ದೇವರ ಗರ್ಭಗುಡಿಯಲ್ಲಿ ನೋಡಿ ಬಗ್ಗಿ ಹೋಗಲಿಕ್ಕೆ ಉಂಟು. ಯಾಕೆ ನಾವು ನಮ್ಮ ಜೀವನದಲ್ಲಿ ಸಹ ದೇವರಿಗೆ ಶರಣಾಗಿಕೊಂಡು ಇರಬೇಕು ಅಂತ ಅದು ಒಂದು ಸಂಕೇತ ಅಂತ ಕಾಣಿಸ್ತದೆ.
ಕರುಣಾಕರಿ ಬರಕಿನ ಸಂತಾಟ ಕರುಣಿನ ತಾಜಾವ ಮಲ್ತಿನ ಸೇವೆಗ ಒಲಿದು ಕಾಪುವ ನೆನಪಿನ ಕಾರ್ಯನು ನಡಪಾದು ಕೊರ್ತು ಭಕ್ತರಿ ಕಾಪುನ ಪರಮೇಶ್ವರಿ ದರ್ಶನ ಭಾಗ್ಯನು ಕೊರ್ತು ಕಾಪುಲೆ ಶ್ರೀ ಕಟೀಲ್ದ ಭ್ರಮರಾಂಬಿಕೆಯೇ ಶ್ರೀ ಕಟೀಲ್ದ ಭ್ರಮರಾಂಬಿಕೆಯೇ ಶ್ರೀ ಕಟೀಲ್ದ ಭ್ರಮರಾಂಬಿಕೆಯೇ ಶಿವಶಂಕರಿ ಜಗದೀಶ್ವರಿ ಸರ್ವೇಶ್ವರಿ ಕಟಿಲೇಶ್ವರಿ ದುರ್ಗೇಶ್ವರಿ ರತ್ನೇಶ್ವರಿ ಶ್ರೀ ಕಟಿಲದ ಪರಮೇಶ್ವರಿ ಭಕ್ತಿಡೆ ನಟ್ಟುವ ಕರುಣೆ ತುಜಾಲ ಕಟಿಲಡೆ ನಿಲೆಯಾಯಿ ಅಂಬಿಕೆ ಭ್ರಾಮರಿ ಭಕ್ತಿಡೆ ನಟ್ಟುವ ಕರುಣೆ ತುಜಾಲ ಕಟಿಲಡೆ ನಿಲೆಯಾಯಿ ಅಂಬಿಕೆ ಭ್ರಾಮರಿ ಶಿವಶಂಕರಿ ಜಗದೀಶ್ವರಿ ಸರ್ವೇಶ್ವರಿ ಕಟಿಲೇಶ್ವರಿ ದುರ್ಗೇಶ್ವರಿ ರತ್ನೇಶ್ವರಿ ಶ್ರೀ ಕಟಿಲದ ಪರಮೇಶ್ವರಿ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸುಮಾರು 800 ವರ್ಷಗಳ ಇತಿಹಾಸ. ಇದು ಸೀಮೆ ದೇವಸ್ಥಾನ ಅಂತ ಹೇಳುವಂಥದ್ದು ಪರಿಗಣಿಸಲ್ಪಟ್ಟಿದೆ. ದುರ್ಗಾ ಪರಮೇಶ್ವರಿ ದೇವರು ನಮ್ಮ ಎಲ್ಲರ ಆರಾಧ್ಯ ದೇವರು. ಇವತ್ತು ನಾವು ಮತ್ತು ಮನೋಜ್ ಶೆಟ್ಟರು ಆಡಳಿತ ಮುಖ್ಯಸ್ಥರಾಗಿ ಮತ್ತು ನಾವು ಅನಂಶ ಮುಖ್ಯಸ್ಥರಾಗಿ ದೇವಸ್ಥಾನದ ಜವಾಬ್ದಾರಿಯನ್ನು ಭಕ್ತಿಯಿಂದ ನಿರ್ವಹಿಸ್ತಾ ಇದ್ದೇವೆ. ಪ್ರತಿ ವರ್ಷದಲ್ಲಿ ನಡೆಯುವ ಹಾಗೆ ಈ ವರ್ಷ ಕೂಡ ಶರನ್ನವರಾತ್ರಿ ನಿನ್ನೆ ದಿವಸ ಪ್ರಾರಂಭವಾಗಿದೆ. ಪ್ರತಿದಿನ ಶರನ್ನವರಾತ್ರಿಯ ಈ 9 ದಿವಸಗಳಲ್ಲಿ ಕೂಡ ಪ್ರತಿದಿನ ಬೇರೆ ಬೇರೆ ಭಕ್ತಾದಿಗಳು ಚಂಡಿಕಾ ಹೋಮದ ಸೇವೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಸಾಯಂಕಾಲದ ಹೊತ್ತಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ರಂಗಪೂಜೆ ಇತ್ಯಾದಿ, ಸುಹಾಸಿನಿ ಪೂಜೆ ಇತ್ಯಾದಿ ಸೇವೆಗಳು ನಡೀತಾ ಇರುತ್ತಿದೆ. ಸಹಸ್ರಾರು ಭಕ್ತಾದಿಗಳು ಊರ ಪರವೂರಿನ ಭಕ್ತಾದಿಗಳು ದೇವಾಲಯದಲ್ಲಿ ಬಂದು ದೇವಿಯ ದರ್ಶನ ಪಡೆದು ಧನ್ಯರಾಗ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಬಪ್ಪನಾಡು ದೇವಸ್ಥಾನ ಅಂತ ಹೇಳುವಂಥದ್ದು ಕೇವಲ ನಮ್ಮ ಸೀಮೆಗೆ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಕೂಡ ಅಪಾರ ಸಂಖ್ಯೆಯ ಭಕ್ತಾದಿಗಳು ಇದ್ದಾರೆ. ಅವರು ವರ್ಷಂಪ್ರತಿ ಬಂದು ದೇವಸ್ಥಾನದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುವಂಥದ್ದು ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳಲಿಕ್ಕೆ ಇಚ್ಛೆಪಡ್ತೇನೆ. ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಾಲಯದ ನವರಾತ್ರಿ ಉತ್ಸವ ನಿನ್ನೆಯಿಂದ ವಿಜೃಂಭಣೆಯಾಗಿ ಶುರುವಾಗಿದೆ. ಈಗ ಕ್ಷೇತ್ರದ ಈ ನವರಾತ್ರಿ ಉತ್ಸವದ ವಿಷಯದಲ್ಲಿ ನಮ್ಮ ಊರಿನ ಅರಸರಾದ ಸೀಮೆಯ ಅರಸರಾದ ದುಗ್ಗಣ್ಣ ಸಾವಂತರು ಸವಿವರವಾಗಿ ವಿವರಿಸಿದ್ದಾರೆ. ಇಲ್ಲಿ ವಿಶೇಷ ಅಂತ ಹೇಳಿದರೆ ದೇವಾಲಯದಲ್ಲಿ ತಾಯಿಗೆ ಹೂವಿನ ಅಲಂಕಾರ ಪ್ರಿಯರು ಮತ್ತು ಭಕ್ತಾದಿಗಳು ತುಂಬ ಬಂದು ದೇವರಿಗೆ ಮಲ್ಲಿಗೆ ಅರ್ಪಿಸ್ತಾರೆ. ಅದೇ ರೀತಿ ಜಾತ್ರಾ ಮಹೋತ್ಸವ ಮಾರ್ಚ್ ಏಪ್ರಿಲ್ನಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಅದು ವಿಶೇಷ. ಅಲ್ಲಿ 21 ದಿವಸದ ಜಾತ್ರೆ ತುಂಬ ಇದು ಸೀಮೆ ಭಕ್ತರ
ಎಲ್ಲ ಸಹಕಾರದಿಂದ ನಡೀತದೆ. ಇಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದರೆ ಇಲ್ಲಿಯ ನಾಲ್ಕುಪಟ್ಟ ಮಗವೀರ ಸಮಾಜ ದೇವಸ್ಥಾನದ ಎಲ್ಲ ಹೊರಗಿನ ಕೆಲಸದಲ್ಲಿ ಜಾತ್ರಾ ಸಮಯದಲ್ಲಿ ಅವರ ಸೇವೆ ಭಾಳ ಪ್ರಾಮುಖ್ಯ. ಅದನ್ನು ನಾನು ನೆನಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಈಗ ನಿತ್ಯ ಬಂದ ಭಕ್ತರಿಗೆ ಅನ್ನಪ್ರಸಾದದ ವ್ಯವಸ್ಥೆ ಕೂಡ ಇದೆ. ಪ್ರತಿದಿನ ಅದು ನಿತ್ಯ ಅಂದರೆ ದೇವಾಲಯದಲ್ಲಿ ಪ್ರತಿನಿತ್ಯ ನಡೀತಾ ಇದೆ. ಅದಕ್ಕೂ ವಿಶೇಷವಾಗಿ ಭಕ್ತಾದಿಗಳು ಬಂದು ಊರ ಪರವೂರಿನವರಿಗೆ ತುಂಬ ಪ್ರಯೋಜನ ಆಗಿದೆ. ಇಲ್ಲಿ ಬಂದು ಯಾತ್ರಾರ್ಥಿಗಳಿಗೆ ಉಳ್ಕೊಳ್ಳಿಕ್ಕೆ ಈಗ ನಮ್ಮಲ್ಲಿ ಯಾತ್ರಾ ನಿವಾಸದ ವ್ಯವಸ್ಥೆ ಕೂಡ ಭಕ್ತರಿಗೆ ಇದೆ. ಇಲ್ಲಿ ಮದುವೆಗೆ ಕೆಲವು ಮಾತುಕತೆ ನಡೆಯುವುದು, ಬಪ್ಪನಾಡಿನಲ್ಲಿ ಬಂದು ಗಂಡು ಹೆಣ್ಣು ಮಾತುಕತೆ ನಡೆಸಿದರೆ ಅದು ಒಂದು ಗಟ್ಟಿಯಾಗಿ ನಿಲ್ಲುತ್ತಂತ ಹೇಳುವ ಜನರಲ್ಲಿ ಒಂದು ನಂಬಿಕೆ ಆಗಿ ಪ್ರತಿನಿತ್ಯ ಬಂದು ಒಂದು 3-4 ಗ್ರೂಪ್ ಬಂದು ಗಂಡು ಹೆಣ್ಣು ನೋಡೋದು, ಮಾತುಕತೆ ನಡೆಯುವುದು ವಿಶೇಷ ನಡೀತಾ ಇದೆ. ಇದು ಜನರ ಒಂದು ಅದು ದೇವರ ಒಂದು ಅನುಗ್ರಹದಿಂದ ನಡೀತದೆ ಅಂತೇಳಿ ಜನರಲ್ಲಿ ಭಾವನೆ ಇದೆ. ಮತ್ತು ಈಗ ವರ್ಷದಿಂದ ವರ್ಷಕ್ಕೆ ಇಲ್ಲಿಯ ದೇವಾಲಯದ ಬರುವ ಜನಸಂಖ್ಯೆ ಜಾಸ್ತಿ ಆಗುತ್ತಾ ಇದೆ. ದೇವರಿಗೆ ಈ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ KSRTC ಅವರು ಒಂದು ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಮಧ್ಯಾಹ್ನದ ಹೊತ್ತು ಒಂದು 8-10 ಬಸ್ಸಿನಿಂದ ಪರವೂರಿನವರು ಬಂದು ದೇವಾಲಯದಲ್ಲಿ ದೇವರ ದರ್ಶನ ಮಾಡಿ ಇಲ್ಲಿ ದೇವರ ಪ್ರಸಾದ ಸ್ವೀಕರಿಸಿ ಹೋಗುವುದು ಒಂದು ವಿಶೇಷ ಅಂತ ಕಾಣ್ತದೆ. ಇದು ಇಲ್ಲಿ ಬಂದ ಭಕ್ತರಿಗೆ ತಾಯಿ ದುರ್ಗಾ ಪರಮೇಶ್ವರಿ ಎಲ್ಲರಿಗೆ ಅನುಗ್ರಹಿಸಲಿ. ಮತ್ತು ನಿಮ್ಮ ಎಂಥದ್ದು V4 ಚಾನಲ್ನ ಅವರ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಅದನ್ನು ಪ್ರಚಾರಪಡಿಸಲಿಕ್ಕೆ ತಮ್ಮ ಸಹಕಾರದಿಂದಾಗಿ ಮತ್ತಷ್ಟು ಅದು ದೇಶ ವಿದೇಶಗಳಲ್ಲಿ ಪ್ರಸಾರವಾಗಲಿ ಎಂಬ ಒಂದು ಇದರಿಂದ ತಮಗೂ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ.